ಕರಾವಳಿಗೆ ಮಂಗಳೂರೇ ಮಹಾ ಮೆರುಗು. ಮಂಗಳೂರಿಗೆ ಶ್ರೀ ಮಂಗಳಾದೇವಿ ದೇವಸ್ಥಾನವೇ ದೊಡ್ಡ ಕಳಶವಿದ್ದಂತೆ. ಹೌದು, ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮಂಗಳೂರಿನ ಮಂಗಳಾದೇವಿ ಕಳೆ ವರ್ಣಿಸಲು ಸಾಧ್ಯ. ಮಂಗಳೂರಿನ ಬೋಳಾರಿನಲ್ಲಿ ನೆಲೆಸಿದ್ದು ಮಂಗಳೂರಿನ ಮಧ್ಯಪ್ರದೇಶದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ ಈ ಮಂಗಳಾದೇವಿ ದೇವಸ್ಥಾನ. ಇಲ್ಲಿನ ಪ್ರಧಾನ ದೇವತೆಯಾದ ಮಂಗಳಾಂಬೆಯಿಂದಲೇ ಈ ಪ್ರದೇಶಕ್ಕೆ ಮಂಗಳೂರು ಎಂಬ ಹೆಸರು ಬಂದಿದೆ. ಈ ದೇವಸ್ಥಾನ 9ನೇ ಶತಮಾನದ ರಾಜನಾದ ಕುಂದವರ್ಮನ ಕಾಲದಲ್ಲಿ ಮೊದಲಿಗೆ ಪ್ರತಿಷ್ಠಾಪನೆಗೊಂಡಿತು. ಸಂತರಿಂದ ಈ ಜಾಗದ ಮಹಿಮೆಯನ್ನ ಕೇಳಿ ತಿಳಿದ ರಾಜ ಕುಂದವರ್ಮ ಈ ಜಾಗ ಮಾತೆ ಮಂಗಳಾಂಬೆಗೆ ಸೇರಿದ್ದೆಂದು, ಒಂದು ಕಾಲದಲ್ಲಿ ಈ ಸ್ಥಳದಲ್ಲಿ ಮಾತೆ ಮಂಗಳಾಂಬೆಯ ಪುಣ್ಯಕ್ಷೇತ್ರವಿತ್ತೆಂದು ತಿಳಿದುಕೊಂಡ. ಇಲ್ಲಿಗೆ ಬಂದ ಎಲ್ಲಾ ಭಕ್ತಾದಿಗಳನ್ನ ತಾಯಿ ಮಂಗಳಾಂಬೆ ಬರಿಗೈಲಿ ಹಿಂದೆ ಕಳಿಸೋದೇ ಇಲ್ಲ. ಸುಹಾಸಿನಿಯರು ತಮ್ಮ ವಿವಾಹಾಪೇಕ್ಷೆಯನ್ನ ತಾಯಿಗೆ ಸ್ವಯಂವರ ಪಾರ್ವತಿ ವ್ರತದ ಮುಖಾಂತರ ಹೇಳಿಕೊಂಡ್ರೆ ಆ ತಾಯಿ ಒಂದು ಒಳ್ಳೆಯ ಗಂಡನನ್ನ ಕರುಣಿಸುತ್ತಾಳೆಂಬ ನಂಬಿಕೆ ಇಲ್ಲಿನ ಜನರಿಗಿದೆ. ಹಾಗೆ ಮಂಗಳಾದೇವಿ ಹಾಗೂ ಕದ್ರಿ ದೇವಸ್ಥಾನಕ್ಕೆ ಸಂಬಂಧವಿದೆ. ಕದ್ರಿ ದೇವಸ್ಥಾನದ ಜೋಗಿ ಪಂಥದವರು ಅಲ್ಲಿನ ಉತ್ಸವ ಪ್ರಾರಂಭಿಸುವ ಮುನ್ನ ಮಂಗಳಾದೇವಿಗೆ ಆಗಮಿಸಿ ದೇವಿಗೆ ಹೂವು, ರೇಷ್ಮೆ ವಸ್ತ್ರವನ್ನ ಕೊಡ್ತಾರೆ. ಅದಲ್ಲದೆ ಮಂಗಳಾದೇವಿ ದೇವಸ್ಥಾನಕ್ಕೆ ವರ್ಷಕ್ಕೆ 2 ಪ್ರಮುಖ ಉತ್ಸವಗಳು ಜರುಗುತ್ತದೆ. ಆಶ್ವೇಜ ಮಾಸದಲ್ಲಿ ನವರಾತ್ರಿಯ ವೈಭವವಾದರೆ ಮಾರ್ಚ್ ಸಮಯದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವವು ಅದ್ಧೂರಿಯಾಗಿ ನಡೆಯುತ್ತೆ. 9 ದಿನಗಳಲ್ಲೂ ನವವಿಧಗಳಲ್ಲಿ ದೇವಿಯನ್ನ ಅಲಂಕರಿಸುತ್ತಾರೆ. ಮೊದಲನೆಯ ದಿನ ಶೈಲಪುತ್ರಿಯಾಗಿ, 2ನೆಯ ದಿನ ಬ್ರಹ್ಮಚಾರಿಣಿ, 3ನೆಯ ದಿನ ಚಂದ್ರಘಂಟ, 4ನೆಯ ದಿನ ಕುಷ್ಮಾಂಡಿನಿ, 5ನೆಯ ದಿನ ಸ್ಕಂದಮಾತ, 6ನೆಯ ದಿನ ಕಾತ್ಯಾಯಿನಿ, 7ನೆಯ ದಿನ ಚಂಡಿಕೆಯಾಗಿ, 8ನೆಯ ದಿನದಂದು ಮಹಾಸರಸ್ವತಿಯಾಗಿ ಪೂಜಿಸಲ್ಪಡ್ತಾಳೆ. ಇನ್ನು ಮಹಾನವಮಿಯಂದು ವಾಗ್ದೇವಿಯಾಗಿ ಪೂಜಿಸಲ್ಪಡ್ತಾಳೆ. ಅಂದು ಆಯುಧ ಪೂಜೆಯನ್ನ ಮಾಡಲಾಗ್ತದೆ. ಚಂಡಿಕಾ ಯಾಗವು ನಡೆದು 10ನೆಯ ದಿನದಂದು ಮಹಾರಥೋತ್ಸವ ನಡೆಯುತ್ತದೆ ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ದೇವರ ಸರ್ವಾಲಂಕೃತವಾದ ಬಲಿಮೂರ್ತಿಯನ್ನ ರಥದ ಮೇಲೆ ಕೂರಿಸಿ ಮೆರವಣಿಗೆ ಮಾಡಲಾಗ್ತದೆ. ಈ ರಥವನ್ನ ಭಕ್ತರು ಎಳೆದು ಮಾರ್ದಮಿ ಕಟ್ಟಿಯಲ್ಲಿರುವ ಶಮಿಕಟ್ಟಿಯವರೆಗೆ ಬರ್ತಾರೆ ಹಾಗೂ ಅಲ್ಲಿ ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ಹಿಂದಿರುಗ್ತಾರೆ. ಇದು ಮಂಗಳೂರಿನ ಮಂಗಳಾದೇವಿಯ ನವರಾತ್ರಿಯ ಸಂಭ್ರಮ.